ಅನಂತಡಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚಿ ಜಾತ್ರೆ ಅಪಾರ ಭಕ್ತ ಸಮೂಹ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶುಕ್ರವಾರ ರಾತ್ರಿ ಉಳ್ಳಾಲ್ತಿ ಮೂಲಸ್ಥಾನ ಚಿತ್ತರಿಗೆಯಿಂದ ದೇವರ ಭಂಡಾರ ರಾತ್ರಿ ಪಲ್ಲಕ್ಕಿಯಲ್ಲಿ ಅಪಾರ ಭಕ್ತ ಸಮೂಹದೊಂದಿಗೆ ಬಂಟ್ರಿಂಜ ಮಾಡಕ್ಕೆ ಸಾಗಿ ಬಂದಿತ್ತು. ಆಕರ್ಷಕ ಸಿಡಿ ಮತ್ತು ಪ್ರದರ್ಶನ ಗಮನ ಸೆಳೆಯಿತು. ಬಳಿಕ ದೈವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿದ ನಂತರ ಉಳ್ಳಾಲ್ತಿ ಮುಖವಾಡವನ್ನ ಬಂಟ್ರಿಂಜ ಮಾಡದಲ್ಲಿ ಇಟ್ಟು ಧ್ವಜಾರೋಹಣ ಮಾಡಲಾಯಿತು. ಆಕರ್ಷಕ ಸುಡು ಮತ್ತು ಪ್ರದರ್ಶನವಾಯಿತು. ಮರುದಿನ ಬೆಳಿಗ್ಗೆ ಕಾಲಾವಧಿ ಮೆಚ್ಚಿ ಜಾತ್ರೆ ಪ್ರಾರಂಭಗೊಂಡಿದೆ. ಹರಕೆ ಹೊತ್ತ ಭಕ್ತರು ಉಳ್ಳಾಲ್ತಿಯ ದರ್ಶನ ಮಾಡಿ ಪುಳಕಿತರಾದರು. ಬಳಿಕ ಚಂದನದ ಮುಖದಲ್ಲಿ 7 ಬಲಿ ನಡೆದ ಬಳಿಕ ಬೆಳ್ಳಿ ಮುಖದಲ್ಲಿ 3 ಪ್ರದಕ್ಷಿಣೆ ನಡೆಯಿತು. ದೂರದ ಊರಿನಿಂದ ಆಗಮಿಸಿದ ವಾಹನಗಳ ಸಾಲಿನ ಉದ್ದ ನೋಡಿ ಭಕ್ತ ಸಮೂಹ ದಂಗುಗೊಂಡಿದೆ. ಮಧ್ಯಾಹ್ನದ ಬಳಿಕ ಪಿಲಿ ಚಾಮುಂಡಿ ನೇಮೋತ್ಸವ ನಡೆಯಿತು. ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ಪರಿಚಾರಕ ವರ್ಗದವರು ಈ ಕಾರ್ಯದಲ್ಲಿ ಪಾಲ್ಗೊಂಡರು. ದೈವಸ್ಥಾನದ ಆಡಳಿತ ಮುಕ್ತೇಸರು, ಪರಿಚಾರಕ ವರ್ಗದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.